ಬೇಸಿಗೆಯಲ್ಲಿ ನೀರಿಲ್ಲದೆ ಇರುವುದು ಒಂದು ಸಮಸ್ಯೆ. ಆದರೆ ಇರುವ ಶುದ್ಧವಾದ ನೀರು ಕಲುಷಿತವಾದರೆ ಇನ್ನೊಂದು ಸಮಸ್ಯೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಬೇಸಿಗೆ ಆರಂಭವಾದರೆ ನದಿ ತೀರವಾಸಿಗಳಿಗೆ ಈ ಸಮಸ್ಯೆ ತಪ್ಪಿದ್ದಲ್ಲ. ನದಿಯ ಹೂಳೆತ್ತದೆ, ನದಿ ಸುತ್ತಮುತ್ತಲ ಪ್ರದೇಶಗಳು ಮುಳುಗಿ ಹೋಗುತ್ತಿವೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಸಮುದ್ರ ಕೊರೆತ, ನದಿ ಕೊರೆತ ನಿತ್ಯ ಜನರನ್ನು ಬಾಧಿಸುತ್ತಿದೆ. ಅಷ್ಟೇ ಅಲ್ಲದೆ ಸಮುದ್ರದ ಉಪ್ಪು ನೀರು ನುಗ್ಗಿ ಬರುವುದರಿಂದ ಉದ್ಯಾವರ ಏಣಿಗುಡ್ಡೆ ಪ್ರದೇಶದ ನಿವಾಸಿಗಳು ಶುದ್ಧ ಕುಡಿಯುವ ನೀರು ಸಿಗದೆ ಸಮಸ್ಯೆಗೆ ಒಳಗಾಗಿದ್ದಾರೆ. ಸದ್ದಿಲ್ಲದೆ ನದಿ ತೀರದ ಭೂಪ್ರದೇಶವನ್ನು ಕಬಳಿಸುತ್ತಾ ಸಾಗುವ ಈ ನದಿ ಕೊರೆತ ಅತ್ಯಂತ ಅಪಾಯಕಾರಿಯಾಗಿದೆ. ಉಡುಪಿ ತಾಲೂಕು ಉದ್ಯಾವರದ ಏಣಿಗುಡ್ಡೆ ಗ್ರಾಮದಲ್ಲಿ ಪರಿಸರದಲ್ಲಿ ಈ ಬಾರಿ ನದಿ ಕೊರೆತದ ತೀವ್ರತೆ ಜೋರಾಗಿದೆ. ಈ ಪರಿಸರದಲ್ಲಿ ಸುಮಾರು 40 ರಿಂದ 50 ಮನೆಗಳಿವೆ. 300ಕ್ಕೂ ಅಧಿಕ ನಿವಾಸಿಗಳಿದ್ದಾರೆ. ಭೂಮಿಯನ್ನು ತಳದಿಂದಲೇ ಕೊರೆಯುತ್ತಾ ಸಾಗುವ ನೀರಿನ ಹರಿವು ಸುತ್ತಮುತ್ತಲ ಭೂಮಿಯನ್ನು ತನ್ನೊಡಲಿಗೆ ಸೇರಿಸಿಕೊಳ್ಳುತ್ತಿದೆ. ಉದ್ಯಾವರ ಸೇತುವೆಗೆ ಅಪಾಯ ಎದುರಾಗಬಹುದು ಎಂಬ ಕಾರಣದಿಂದ ಹೂಡು ಎತ್ತದೇ ಇರುವುದರಿಂದ ನದಿಯಲ್ಲಿ ಮರಳು ತುಂಬಿ ನೀರು ಹರಿವಿಗೆ ಜಾಗವಿಲ್ಲದಂತಾಗಿದೆ. ನದಿ ಸಮುದ್ರ ಸೇರುವ ಜಾಗದಲ್ಲಿ ಹೂಳು ತುಂಬಿದ ಕಾರಣ ಉಪ್ಪು ನೀರು ನುಗ್ಗಿ ಕೃಷಿ ನಾಶವಾಗುತ್ತಿದೆ. ಜೊತೆಗೆ ಕುಡಿಯುವ ನೀರು ಕೂಡ ಉಪ್ಪು ಮಿಶ್ರಿತವಾಗಿದೆ. ಬಾವಿಯ ನೀರು ಹಾಳಾಗಿದೆ. ನಾನು ಈ ಗ್ರಾಮದ ಸ್ಥಳೀಯ ನಿವಾಸಿ. ನಮ್ಮ ಈ ಗ್ರಾಮವು ಕಟ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಿದೆ. ಸೊ ಈ ಗ್ರಾಮದಲ್ಲಿ ಸರಿಸುಮಾರು 200 ರಿಂದ 300 ಜನ ವಾಸಿಸ್ತಿದ್ದಾರೆ. ಒಂದು 20-30-40 ಕುಟುಂಬ ಇದೆ. ಸದ್ಯದ ಮಟ್ಟಿಗೆ ನಮಗೆ ಸಮಸ್ಯೆ ಏನಂದರೆ 3-4 ವರ್ಷದಿಂದ ಈ ಉಪ್ಪು ನೀರಿನ ಸಮಸ್ಯೆ. ಇದು ಹಿಂದಿನ 5-6 ವರ್ಷಗಳಿಂದ ಕೂಡ ಆಗ್ತಾಯಿದೆ. ಬಟ್ ಈ ವರ್ಷ ತುಂಬ ಹೆಚ್ಚು. ಯಾಕೆಂದರೆ ಮರಳು ನೀತಿ ಬಂದು ಹಾಗಾಗಿ ಮರಳು ತೆಗೆಯದೇ ಸಹ ಆಗಿರ್ಬೋದಂತ ನಮ್ಮ ಅನಿಸಿಕೆ. ಈ ಬಾರಿ ಏನಾಗಿದೆ ಅಂದರೆ ನಮ್ಮ ಇಲ್ಲಿ ಇರುವ ಕುಟುಂಬಗಳೆಲ್ಲ ಮ್ಯಾಕ್ಸಿಮಮ್ ಕೃಷಿ ಅವಲಂಬಿತ ಕುಟುಂಬವಾಗಿದೆ. ಸೊ ಇಲ್ಲಿ ಈಗ ನಾವು ವರ್ಷಕ್ಕೆ 2 ಬೆಳೆ ಬೆಳಿತೇವೆ. ಸೊ ಒಂದು ಬೆಳೆ ಆಗಿದೆ, ಈಗ ಮಿಶ್ರ ಬೆಳೆ ಬೆಳೀಲಿಕ್ಕೆ ಸಹ ನಮಗೆ ತೊಂದರೆ ಆಗ್ತದೆ. ಎರಡನೇದಾಗಿ ಏನು ಹೇಳೋದಂದರೆ ಈ ಉಪ್ಪು ನೀರು ಮೇಲೆ ಬರೋದ್ರಿಂದ ಈ ಉಡುಪಿ ಮ್ಯಾಂಗ್ಳೂರು ಏನು ಸೇತುವೆ ಇದೆ ನೋಡಿ, ಉದ್ಯಾವರ ಸೇತುವೆ, ಆ ಸೇತುವೆಯಿಂದ ಈ ಕಟ್ಪಾಡಿ ಉದ್ಯಾವರ ಪರಿಸರದ ಕೋಳಿ ಮಾರಾಟಗಾರರ ವ್ಯಾಪಾರಸ್ಥರು ರಾತ್ರಿ ತ್ಯಾಜ್ಯ ಎಲ್ಲ ಬಿಸಾಡ್ತಾರೆ. ಈ ಉಪ್ಪು ನೀರು ಮೇಲಕ್ಕೆ ಬರುವಾಗ ಆ ತ್ಯಾಜ್ಯಗಳು ಮೇಲಕ್ಕೆ ಬಂದು ನಮಗೆ ಇಲ್ಲಿ ಗಬ್ಬು ನಾತ ಸಮಸ್ಯೆ, ಇಡೀ ದಿವಸ ದುರ್ವಾಸನೆ ಬರ್ತಾ ಇರ್ತದೆ. How many more have to die? What a break I can see you right now. ಇಷ್ಟೇ ಅಲ್ಲ, ನದಿಯಲ್ಲಿ ತುಂಬಿರುವ ಹುಳು ನದಿ ಕೊರೆತವನ್ನು ಹೆಚ್ಚು ಮಾಡಿದೆ. ನದಿಗಳು ಹರಿಯುತ್ತಾ ಸಮುದ್ರ ಸೇರುತ್ತವೆ. ನದಿಗಳು ಸಮುದ್ರ ಸೇರುವ ಪ್ರದೇಶದಲ್ಲಿ ಕೊರೆತದ ಅಪಾಯ ಹೆಚ್ಚು. ಹರಿಯುವ ನದಿಯ ಇಕ್ಕೆಲದಲ್ಲಿ ಕಾಂಡ್ಲವನ ಬೆಳೆಸುವುದು ಅಥವಾ ಕಲ್ಲಿನ ತಡೆಗೋಡೆ ನಿರ್ಮಿಸುವುದು ಇದಕ್ಕಿರುವ ಪರಿಹಾರ. ಸಮುದ್ರ ಕೊರೆತಕ್ಕೆ ಪರಿಹಾರ ಕಂಡುಕೊಳ್ಳಲಾಗದ ಸರ್ಕಾರ ನದಿ ಕೊರೆತವನ್ನು ಇನ್ನೂ ಗಂಭೀರವಾಗಿ ಪರಿಗಣಿಸಿಲ್ಲ. ಅದೆಷ್ಟೋ ವರ್ಷಗಳಿಂದ ಕೃಷಿ ಮಾಡುತ್ತಾ ನದಿ ತಟದಲ್ಲಿ ವಾಸಿಸುತ್ತಿದ್ದ ಜನ ತಮ್ಮ ಜೀವನಾಧಾರದ ಕೃಷಿಯನ್ನೇ ಕಳೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಕುಡಿಯುವ ನೀರಿನ ಬಾವಿಗಳಿಗೂ ಉಪ್ಪು ನೀರು ಸೇರುವುದರಿಂದ ಕುಡಿಯುವ ನೀರಿಗೂ ಪರದಾಡುವ ಪರಿಸ್ಥಿತಿ ತೀರದ ನಿವಾಸಿಗಳದ್ದಾಗಿದೆ. ಎಷ್ಟೇ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಒಂದು ಕಡೆ ಹೂಳು ತುಂಬಿದ ನದಿ ಪಾತ್ರ ಮತ್ತು ತಡೆಗೋಡೆಯನ್ನೇ ಕಾಣದ ತೀರ ಪ್ರದೇಶಗಳಿಂದಾಗಿ ಜನರು ನಿತ್ಯ ಸಮಸ್ಯೆ ಎದುರಿಸುವಂತಾಗಿದೆ. ಹಾಗಾಗಿ ಕಳೆದ 4-5 ವರ್ಷಗಳಲ್ಲಿ ಸಮುದ್ರ ಕೊರೆತದಷ್ಟೇ ಗಂಭೀರವಾಗಿ ನದಿ ಕೊರೆತವು ಕಾಣಿಸಿಕೊಂಡು ಉಪ್ಪು ನೀರು ಕೃಷಿ ಭೂಮಿ, ಕುಡಿಯುವ ನೀರಿನ ಬಾವಿಗಳಿಗೆ ಸೇರಿಕೊಳ್ಳುತ್ತಿದೆ. ಸಂಬಂಧಪಟ್ಟ ಇಲಾಖೆ ಸೂಕ್ತ ಕ್ರಮ ಕೈಗೊಂಡು ತೊಂದರೆಗೊಳಗಾದ ಜನರಿಗೆ ನೆರವಾಗಬೇಕು ಎಂಬುದು ನಮ್ಮ ಆಶಯ. ಪ್ರಮೋದ್ ಸುವರ್ಣ, ಸ್ಪಂದನ ಟಿವಿ.